ನಮ್ಮಲ್ಲಿ ಇವತ್ತು ಸಂಬಂಧಗಳ ಆಪ್ತತೆ ಬಹಳ ಕಡಿಮೆ. ಒಂದು ಮದುವೆ ಮನೆಗೆ ಬಂದಾಗ ಸರ್ವೇ ಸಾಮಾನ್ಯವಾಗಿ ಮನೆ ಹೆಂಗಸರೆಲ್ಲ ಮದುವೆ ನೋಡಿ, ಇದು ಒಂದು ಮದುವೆ ಸಭಾಂಗಣ, ಎದುರಿನ ಸಾಲಲ್ಲಿ ಬಂದೆಲ್ಲ ಕೂತ್ಕೊಳ್ತಾರೆ. ಅಲ್ಲಿ ಒಂದಷ್ಟು ಅಕ್ಕಂದಿರ ಜೊತೆ, ಅಣ್ಣನವರೆಲ್ಲ ಹಿಂದಿನ ಸಾಲಲ್ಲಿ ಒಂದು 10 ಸಾಲವರಿಗಂತಲೇ ಮೀಸಲು. ಮಕ್ಕಳೆಲ್ಲಿಗೆ ಹೋಗ್ತಾರೆ ಎಂಬುದನ್ನು ಒಮ್ಮೆ ಆದರೂ ನಾವು ಪರಿಭಾವಿಸಿದ್ದೇವಾ? ಅವರು ಇಡೀ ಸಭಾಂಗಣದ ಒಂದು ಮೂಲೆಗೆ ಹೋಗಿ ಒಂದು ಅವರ ಹಾಗೆ ಅಲ್ಲಿ ಸೇರಿಕೊಂಡಿದ್ದವರ ಜೊತೆ ಸೇರಿ ಒಂದು 10 ಸೆಲ್ಫಿ ತೆಗಿತಾರೆ. ಅಮ್ಮ ಕರೆಯುತ್ತಾರೆ ಸಾಮಾನ್ಯವಾಗಿ ಎದುರಿಂದ, ನಮೆ ಓಲಾ ನ ಬೇಕೂರ್ದ ದೊಡಮ ಬೈದರು ಬಲಗೆಡೆ ನಿನ್ನನ್ನು ಕೇನೊಂದುಳ್ಳೇ, ಮಗು ಬರುವುದಿಲ್ಲ ಅಂದ. ಮಂಗಲ್ಪಾಡಿ ಹಿಡಿದು ಮಾಮಿ ಬೈದೇರು, ಮಗು ಬರುವುದಿಲ್ಲ. ತಂದೆ ಕರೆತಾರೆ ಅಂದ್ರೆ ಚಿಕ್ಕಪ್ಪ ನಿನ್ನೆ ಕಾಡ್ದಿನ ಚಿಕ್ಕನೊಂದು ಈ ಓಲಿತ್ತ ಮರ, ಮಗು ಬರುವುದಿಲ್ಲ. ಯಾವ ಸಂಬಂಧಿಕರ ಜೊತೆ ಕೂಡ ಮುಖಾಮುಖಿಯಾಗಿ ಮಾತನಾಡುವಂತಹ ಆಸಕ್ತಿಯ ಮಗುವಿಗೆ ಇರುವುದಿಲ್ಲ. ಅದಕ್ಕೆ ಅದೇ ರೀತಿಯ ಸಮಾನ ಮನಸ್ಕರ ಒಂದು ಬಳಗ ಸಿಕ್ಕಿರುತ್ತದೆ. ಮತ್ತು ವೇದಿಕೆಗೆ ವಿಶಿಂಗಿಗೆ ಕರೆಯುವಾಗ ಕೂಡ ಮಗು ಬರುವುದಿಲ್ಲ, ಊಟಕ್ಕೆ ಕರೆಯದೆ ಹೋಗ್ತದೆ, ಅದು ಬೇರೆ ಮಾತು. ಆ ಮಗು ಯಾರೊಡನೆಯೂ ಮಾತನಾಡದೆ ಮದುವೆಯ ಸಮಾರಂಭವನ್ನು ಮುಗಿಸಿ ನಿಧಾನಕ್ಕೆ ಆ ಮಗು ಹೋಗುವುದಕ್ಕಿಂತ ಮೊದಲು ಆ ಸೆಲ್ಫಿ ಊರಿಡಿ ತಿರುಗಾಡಿಕೊಂಡಿರ್ತದೆ. ಅಂದ್ರೆ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕೇನೆಂದ್ರೆ, ಇದು ಸರ್ವೇ ಸಾಮಾನ್ಯವಾಗಿ ಮದುವೆಯ ಹಾಲಲ್ಲಿ ನೋಡ್ಲಿಕ್ಕೆ ಸಿಗುವಂತಹ ನೋಟ. ಮಕ್ಕಳಿಗೆ ಬೇಕೂರಿನ ಚಿಕ್ಕಮ್ಮ, ಮಂಗಲಪಾಡಿಯ ಮಾಮಿ, ಚೇಳೂರಿನವರು, ಮಂಗಳೂರಿನವರು, ಪಣಂಬೂರಿನವರು, ಪಾಣೇರಿನವರು ಎಂಬ ಸಂಬಂಧಗಳ ಪರಿಚಯ ಇಲ್ಲದಿದ್ದಾಗ ನನ್ನ ಜಗತ್ತು ಮನೆ, ಟ್ಯೂಷನ್ ಕ್ಲಾಸ್, ಕಾಲೇಜ್, ತಂದೆ ತಾಯಿ, ಇಂತಹ ಸಂಕುಚಿತ ಮನೋಭಾವ ಬಂದಿರ್ತದೆ. ಯಾವಾಗ 98 ಅಂಕ ಬರಲಿಲ್ಲ ಅಂತ ತಾಯಿ ಹೋಗು ನಡಪು ಮುಳ್ತು ಅಂತ ಹೇಳ್ತಾರೋ, ತಂದೆ ಇನ್ನು ಫೀಸೇ ಕಟ್ಟುವುದಿಲ್ಲ ಅಂತ ಹೇಳ್ತಾರೋ, ಆಗ ಆ ಮಗುವಿಗೆ ಭರವಸೆಯಾಗಿ ನೆನಪಾಗಬೇಕಾಗಿದ್ದದ್ದು ಯಾರು? ಇದೇ ಮದುವೆ ಹಾಲಲ್ಲಿ ಪರಿಚಯಿಸಿಕೊಟ್ಟಂತಹ ಮಾಮಿ, ಚಿಕ್ಕಮ್ಮ, ಮದುವೆ ಸಂಬಂಧ ಇವುಗಳು. ಮನೆಯ ಪ್ರಪಂಚ ಅಲ್ಲದೆ ಹೊರಗಿನ ಜಗತ್ತೇ ಇಲ್ಲ ಎನ್ನುವ ಅರ್ಥದಲ್ಲಿ ಬರೀ ಬಾವಿಯೊಳಗಿನ ಕಪ್ಪೆ ರೀತಿಯಲ್ಲಿ ಬದುಕ್ತಾ ಇರುವಂತ ಇವತ್ತಿನ ಮಕ್ಕಳಿಗೆ ಸಂಬಂಧಗಳ ಬೆಲೆ ಗೊತ್ತಾಗಬೇಕು.